ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ಇವತ್ತು kadeshivalaya ದೇವಸ್ಥಾನದ ಸೇತುವೆ ಕೆಲಸ ನಡೀತಿದೆ. ಇದಕ್ಕಿಂತ ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೆ ಇದರ ಬಗ್ಗೆ. ಈ ಕೆಲಸ ಯಾವ ಥರ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, kadeshivalaya ನದಿ ಹತ್ರ ಹೋಗೋಣ. ಇಲ್ಲೆಲ್ಲ ಕೆಲಸ ಎಲ್ಲ ಆಗ್ತಾ ಉಂಟು. ವಿಡಿಯೋ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಆದರೂ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ. ಇಲ್ಲೆಲ್ಲ ನಾನು ಮೊದಲೆಲ್ಲ ವಿಡಿಯೋ ಮಾಡಿದ್ದೆ, ಆವಾಗ ಇಷ್ಟೆಲ್ಲ ಕೆಲಸ ಆಗಿರಲಿಲ್ಲ. ಇಲ್ಲಿ ನೋಡ್ಬೋದು ಬ್ರಿಡ್ಜಿನ ಕೆಲಸ ಆಗ್ತುಂಟು. ಈ ಥರ ಎಲ್ಲ ಆಗಿದೆ. ಇಲ್ಲಿನ ಕೆಲಸವನ್ನು ಮುಗಿದ್ರೆ ಆಮೇಲೆ ತೊಂದರೆನೇ ಇಲ್ಲ. ವೆಹಿಕಲೆಲ್ಲ ಮೇಲ್ಗಡೆ ಆ ಕಡೆ ಪಾಸ್ ಆಗುತ್ತೆ. ಆವಾಗ ನಾನು ಆ ಕಡೆಯಿಂದ ವಿಡಿಯೋ ಮಾಡಿದ್ದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಶಿವಲಿಂಗ ಇಲ್ಲಿ ಇಲ್ಲದೆ, ಓಕೆನಾ. ಆ ಕಡೆನೂ ನದಿ, ಈ ಕಡೆನೂ ನದಿ. ಆ ಕಡೆನೂ ನದಿ, ಈ ಕಡೆನೂ ನದಿ. ನೀರು ಮಾತ್ರ ಕಡಿಮೆ ಇದೆ. ಇವಾಗ ಕೆಲಸ ಆಗ್ತಂತಲ್ಲ ಹಾಗೆ. ಇಲ್ಲಿ ನೋಡ್ಬೋದು ಪಿಲ್ಲರ್ನ ಗುಂಡಿ, ಇಲ್ಲಿ ನೋಡ್ಕೋಬೋದು. ಇದು ಮೈನ್ ಪಿಲ್ಲರ್. ಚಂಡ ನೀರು ಬರ್ಪ ಮಿತ್ತಿದೆ ನಂಗೆ ಘಟದ ಮೀತು ಆಮೇಲೆ ಬಾಮೆಟ್ ಬರ್ಪನೆ ನಿಂತಿದ್ದು ಘಟದ ಮೇ ನೇತ್ರಾವತಿಗೆ. ಇಲ್ಲಿ ನನ್ನ ಭಾವ, ನನ್ನ ಅಕ್ಕ, ನನ್ನ ತಮ್ಮ ಎಲ್ಲರಿದ್ದಾರೆ. ಇನ್ನೊಂದು ಭಾವ, ನನ್ನ ಅಕ್ಕ ಬಂದರು. ಇಲ್ಲಿ ತುಂಬಾನೇ ಬಿಸಿಲು, ಹಾಗಾಗಿ ಕ್ಲಿಯರ್ ಆಗಿ ಬರ್ತಿಲ್ಲ ವಿಡಿಯೋ. ಆ ಕಡೆ ಮಸೀದಿ, ಅಲ್ಲೇನೋ ಒಂದು ಫಂಕ್ಷನ್ ನಡೀತಿದೆ. ತುಂಬಾನೇ ವೆಹಿಕಲಲ್ಲಿದೆ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.